ಹಿಜಾಬ್ ಧರಿಸುವುದು ಇಸ್ಲಾಂ ಧರ್ಮದಲ್ಲಿ ಅಗತ್ಯ ಧಾರ್ಮಿಕ ಆಚರಣೆಯ ಭಾಗವಲ್ಲ ಎಂಬ ಹೈಕೋರ್ಟ್ ತೀರ್ಪಿಗೆ ಅಸಮಾಧಾನ ವ್ಯಕ್ತಪಡಿಸಿ ಮುಸ್ಲಿಂ ಸಂಘಟನೆಗಳು ಕರೆ ನೀಡಿದ್ದ ಬಂದ್ಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿನ ಮುಸ್ಲಿಮರು ವ್ಯಾಪಕ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲೂ ಬಂದ್ಗೆ ಬೆಂಬಲವನ್ನ ವ್ಯಕ್ತಪಡಿಸಿದ್ದು ವಿಟ್ಲ, ಕಿನ್ನಿಗೋಳಿ, ಬಂಟ್ವಾಳ, ಕಾವಳಪಡೂರು ಸಹಿತ ಹಲವು ಕಡೆಗಳಲ್ಲಿ ಬಂದ್ಗೆ ಬೆಂಬಲ ಸಿಕ್ಕಿದೆ. ವಿಟ್ಲದಲ್ಲಿ ಮುಸ್ಲಿಂ ವರ್ತಕರು ಬೆಂಬಲವನ್ನ ಸೂಚಿಸಿ ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿದ್ದಾರೆ. ಇಮರತ್ ಎ ಶರಿಯತ್ ಕರ್ನಾಟಕ ಬಂದ್ಗೆ ಕರೆಯನ್ನ ನೀಡಿರುವುದನ್ನ ವಿಟ್ಲ ಮುಸ್ಲಿಂ ಒಕ್ಕೂಟ ಬೆಂಬಲವನ್ನ ಸೂಚಿಸಿ ವಿಟ್ಲ ಸುತ್ತಮುತ್ತಲಿನ ವರ್ತಕರಲ್ಲಿ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡುವಂತೆ ಮನವಿಯನ್ನ ಮಾಡಿದ್ರು. ಮಸೀದಿಯ ಅಧೀನದಲ್ಲಿರುವಂತಹ ಮದರಸಗಳಿಗೆ ರಜೆಯನ್ನ ನೀಡಲಾಗಿತ್ತು. ಮುಸ್ಲಿಮರ ವಾಹನ ಸಂಚಾರ ಸಂಖ್ಯೆ ಕೂಡ ಕಡಿಮೆಯಾಗಿತ್ತು. ಕೆಲವು ಮುಸ್ಲಿಮರು ಬಂಧುಗಳ ತಮ್ಮ ಮಕ್ಕಳನ್ನ ಶಾಲೆಗೆ ಕೂಡ ಕಳುಹಿಸದೆ ಬಂದ್ಗೆ ಬೆಂಬಲವನ್ನ ಸೂಚಿಸಿದ್ದಾರೆ. ಇನ್ನು ಕಿನ್ನಿಗೋಳಿಯಲ್ಲಿ ಮುಸ್ಲಿಂ ವ್ಯಾಪಾರಿಗಳು ತಮ್ಮ ವ್ಯಾಪಾರ ಮಳಿಗೆಯನ್ನ ಮುಚ್ಚಿದ್ದಾರೆ. ಕಿನ್ನಿಗೋಳಿಯಲ್ಲಿನ ಹೂವಿನ ಅಂಗಡಿ, ಚಪ್ಪಲ್, ಹೋಟೆಲ್ ಇನ್ನಿತರ ಅಂಗಡಿಗಳು ಮುಚ್ಚಿದ್ವು. ಕಿನ್ನಿಗೋಳಿಯಲ್ಲಿ ಪ್ರತಿ ಗುರುವಾರ ವಾರದ ಸಂತೆಯಾಗಿದ್ದು ಇಂದು ಕೇವಲ ಕೆಲವೇ ಹಿಂದೂ ಮತ್ತು ಕ್ರೈಸ್ತ ವ್ಯಾಪಾರಿಗಳು ವ್ಯಾಪಾರವನ್ನ ನಡೆಸ್ತಾ ಇದ್ರು. ಮೂಡಬಿದ್ರಿಯಲ್ಲಿಯೂ ಮುಸ್ಲಿಂ ಸಮುದಾಯದ ದಿನಸಿ, ಬಟ್ಟೆ, ಮೊಬೈಲ್ ಅಂಗಡಿಗಳು, ಹೋಟೆಲ್, ತರಕಾರಿ ಮತ್ತು ಮೀನು, ಚಿಕನ್ ಸ್ಟಾಲ್ಗಳನ್ನು ಬಂದ್ ಮಾಡಿದ್ದಾರೆ. ಆಟೋ ರಿಕ್ಷಾ, ಬಸ್ ಚಾಲಕರು ಕೂಡ ಕರ್ತವ್ಯಕ್ಕೆ ಹಾಜರಾಗದೆ ಬಂದ್ಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಇನ್ನು ಕಾವಳಪಡೂರು ಗ್ರಾಮ ಪಂಚಾಯತ್ನಲ್ಲಿ ನಡೆದಂತಹ ವಸತಿ ಯೋಜನೆಯ ಸಭೆಯನ್ನ ಬಹಿಷ್ಕರಿಸಿ ಎಸ್ಡಿಪಿಐ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಸದಸ್ಯರಾದ ಸಫಾ ಸಲ್ಮಾ ಮತ್ತು ಶೈನಾಜ್ ಎನ್ ಸಿ ರೋಡ್ ಹೊರನಡೆದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಹಿಜಾಬಿನ ತೀರ್ಪಿನಲ್ಲಿ ಮುಸ್ಲಿಂ ಮಹಿಳೆಯರಿಗೆ ಹಿಜಾಬ್ ಮಹತ್ವವಲ್ಲ ಮತ್ತು ಇಸ್ಲಾಮಿನ ಅವಿಭಾಜ್ಯ ಅಂಗವಲ್ಲ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಇದನ್ನು ವಿರೋಧಿಸಿ ಇಂದು ನಮ್ಮ ಪಂಚಾಯತಲ್ಲಿ ನಡೆಯುತ್ತಿರುವಂತಹ ವಸತಿ ಯೋಜನೆ ಬಗ್ಗೆ ಸಭೆಯನ್ನು ಬಹಿಷ್ಕರಿಸಿ ನನ್ನ ಸಂಪೂರ್ಣ ಬೆಂಬಲವನ್ನು ಇವತ್ತು ಬಂದಿಗೆ ನೀಡುತ್ತಿದ್ದೇನೆ. ನಡೆದಂತಹ ಹಿಜಾಬ್ ವಿಷಯದಲ್ಲಿ ಹೈಕೋರ್ಟ್ ತೀರ್ಪಿನಿಂದ ನಮ್ಮ ಮುಸ್ಲಿಂ ಸಮುದಾಯದ ಹೆಣ್ಣು ಮಕ್ಕಳಿಗೆ ಒಂದು ತುಂಬ ನೋವುಂಟು ಮಾಡಿದೆ. ಆದ್ದರಿಂದ ಇವತ್ತು ನಮ್ಮ ಮುಸ್ಲಿಂ ಉಲಮಾಗಳು ಹಾಗೂ ಸಂಘಟನೆಗಳು ಬಂದ್ಗೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ನಮ್ಮ ಪಂಚಾಯತ್ನಲ್ಲಿ ಇವತ್ತು ನಡೀತಾ ಇರುವಂತಹ ಒಂದು ವಸತಿ ಸಮಿತಿಯ ಸಭೆ ಏನಿದೆ ಅದನ್ನು ನಾವು ಬಹಿಷ್ಕರಿಸಿ ನಮ್ಮ ಇವತ್ತಿನ ಒಂದು ಬಂದ್ಗೆ ನಮ್ಮ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ.